ಅದೊಂದು ಸ್ಕೂಟರ್ನ ಬೆಲೆ 40,000ದಿಂದ 50,000 ರೂಪಾಯಿ ಮಾತ್ರ ಆಗಬಹುದು. ಆದರೆ ಈ ವಾಹನದ ಮಾಲೀಕ ಸಂಚಾರ ನಿಯಮ ಉಲ್ಲಂಘನೆಗೆ ಸಂಬಂಧಿಸಿದಂತೆ ಸರ್ಕಾರಕ್ಕೆ ಪಾವತಿಸಬೇಕಾದ ದಂಡದ ಮೊತ್ತ 1.61 ಲಕ್ಷ ರೂಪಾಯಿ. ಸ್ಕೂಟರ್ ಬೆಲೆಗಿಂತ ದಂಡದ ಮೊತ್ತವೇ 3 ಪಟ್ಟು ಅಧಿಕ. ಪದೇ ಪದೇ ಸಂಚಾರ ನಿಯಮ ಉಲ್ಲಂಘಿಸಿ ನಾಪತ್ತೆ ಆಗುತ್ತಿದ್ದ ಆರೋಪಿಯನ್ನ ಸ್ಕೂಟರ್ ಸಮೇತ ಬೆಂಗಳೂರಿನ ಸಿಟಿ ಮಾರ್ಕೆಟ್ ಸಂಚಾರ ಠಾಣೆಯ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ. ಸಾಮಾಜಿಕ ಮಾಧ್ಯಮ ಎಕ್ಸ್ ಖಾತೆಯಲ್ಲಿ ಸಾರ್ವಜನಿಕರಿಂದ ಬಂದ ದೂರು ಆಧರಿಸಿ ಸ್ಕೂಟರ್ ಮಾಲಕ ಕಲಾಸಿಪಾಳ್ಯದ ಪೆರಿಯಾಸ್ವಾಮಿ ಎಂಬಾತನನ್ನ ವಶಕ್ಕೆ ಪಡೆದಿದ್ದಾರೆ. 2023ರ ಫೆಬ್ರವರಿಯಿಂದ ಇದುವರೆಗೆ 311 ಸಂಚಾರ ನಿಯಮ ಉಲ್ಲಂಘನೆ ಪ್ರಕರಣಗಳು ಬಾಕಿ ಇರುವುದು ಕಂಡುಬಂದಿದೆ. KA05JX1344 ನೋಂದಣಿ ಸಂಖ್ಯೆ ಹೊಂದಿದ್ದ ಸ್ಕೂಟರ್ ಮಾಲೀಕ ಇಷ್ಟೊಂದು ದುಬಾರಿ ಮೊತ್ತದ ದಂಡ ಪಾವತಿಸಬೇಕಾಗಿದೆ. ಹೆಲ್ಮೆಟ್ ಧರಿಸದಿರುವುದು, ಸಿಗ್ನಲ್ ಜಂಪ್ ಮಾಡಿರುವುದು ಸೇರಿದಂತೆ ಹಲವು ನಿಯಮ ಉಲ್ಲಂಘನೆಗಳಿಗಾಗಿ ದಂಡ ವಿಧಿಸಲಾಗಿದೆ. ಸ್ಕೂಟರ್ ಮಾಲೀಕನಿಗೆ ನೋಟಿಸ್ ಕೂಡ ನೀಡಲಾಗಿದೆ ಎಂದು ಸಂಚಾರ ಪೊಲೀಸರು ತಿಳಿಸಿದ್ದಾರೆ. ಸಂಚಾರ ನಿಯಮಗಳನ್ನು ಪಾಲಿಸುವಂತೆ ನಿರಂತರ ಜಾಗೃತಿ ಮೂಡಿಸಲಾಗುತ್ತಿದೆ. ಆದರೂ ಕೆಲ ಸವಾರರು ಕ್ಯಾರೆ ಎನ್ನದೇ ಸಂಚಾರ ನಿಯಮಗಳನ್ನು ಉಲ್ಲಂಘಿಸಿ ಬೇಕಾಬಿಟ್ಟಿಯಾಗಿ ವಾಹನ ಚಲಾಯಿಸುವುದು ಸಾಮಾನ್ಯವಾಗಿದೆ. ಅಂಥವರ ವಿರುದ್ಧ ಸಂಚಾರ ಪೊಲೀಸರು ಸಿಗ್ನಲ್ ಬಳಿ ಅಳವಡಿಸಿರುವ ಸಿಸಿ ಕ್ಯಾಮೆರಾ ದೃಶ್ಯಗಳನ್ನು ಆಧರಿಸಿ ದಂಡ ವಿಧಿಸುತ್ತಿದ್ದಾರೆ.